ಭಾರತಿ ಮಂಗಳೂರು ವಿಭಾಗ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಕ್ರೀಡಾ ಪ್ರತಿಭಾ ಪುರಸ್ಕಾರ ಹಾಗೂ ಜೀಜಾಬಾಯಿ ಪ್ರಶಸ್ತಿ ವಿತರಣಾ ಸಮಾರಂಭ ಮಂಗಳೂರಿನ ಸಂಘನಿಕೇತನದಲ್ಲಿ ನಡೆಯಿತು. ಮಂಗಳೂರಿನ ಮಣ್ಣಗುಡದಲ್ಲಿರುವ ಸಂಘನಿಕೇತನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಉದ್ಘಾಟಿಸಿದರು. ಇದೀಗ ಜ್ಯೋತಿಯ ಜ್ವರದ ಮೂಲಕ ಅವರ ಉಪಸ್ಥಿತಿ ಹಾಗೆ ಅವರ ಮಾರ್ಗದರ್ಶನದ ಮೂಲಕ ಈ ಸುಂದರ ಕಾರ್ಯಕ್ರಮ ಇದೀಗ ಜ್ಯೋತಿಯ ಜ್ವರದ ಮೂಲಕ ನಡೀತಾ ಇದೆ. ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ವಾಮನ್ ಶೆಣೈ ಅವರು, ಸನ್ಮಾನ್ಯ ಶ್ರೀ ಗೋಪಾಲ ಶೆಟ್ಟಿಯಾರ್ ಅವರು, ಶ್ರೀಮತಿ ಡಿ.ಕೆ. ಸುವರ್ಣ ಭಟ್ ಅವರು ಹಾಗೆಲ್ಲ ಅತಿಥಿಗಳ ಬಳಿಕ ಮಾತನಾಡಿದ ಅವರು ಕ್ರೀಡಾ ಭಾರತಿಯಿಂದ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ರಾಷ್ಟ್ರದ ಬಗ್ಗೆ ಪ್ರೀತಿ ಪ್ರೇಮ ನಮ್ಮಿಂದಲೇ ಜಾಗೃತಿಯಾಗಬೇಕು. ಹಾಗಿದ್ದಲ್ಲಿ ಮಾತ್ರ ದೇಶಾಭಿಮಾನ ಪ್ರತಿಯೊಬ್ಬರಲ್ಲೂ ಉಳಿಯಲು ಸಾಧ್ಯ ಎಂದು ಹೇಳಿದ್ರು. ನಿಮ್ಮ ಪೋಷಕರ ಸಹಕಾರ ಇದೆ, ನಿಮ್ಮ ಪೋಷಕರ ಆಶೀರ್ವಾದ ಇದೆ. ನಾನು ಪ್ರಯತ್ನ ಮಾಡ್ತೀನಿ, ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಹೊರತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀನಿ ಅಂತ ನಾವು ಕಲಿಸ್ಕೊಂಡ್ರೆ ಅದು ದೇಶದ ಭವಿಷ್ಯದ ದೃಷ್ಟಿಯಿಂದ ರಾಷ್ಟ್ರ ನಿರ್ಮಾಣದ ಪುಣ್ಯ ಕಾರ್ಯದಲ್ಲಿ ನೀವು ಕೊಡುವಂಥ ಒಂದು ಯೋಗದಾನ ಆಗುತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕ್ರೀಡಾ ಭಾರತಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕ್ರೀಡಾ ಭಾರತೀಯ ಜಿಲ್ಲೆಯ ಘಟಕ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟದಲ್ಲಿ ಈ ರೀತಿ ಕ್ರೀಡಾ ಪ್ರತಿಭೆಗಳನ್ನ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಯಾರು ಪೋಷಕರಾಗಿ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರನ್ನು ಕೂಡ ಸನ್ಮಾನಿಸುವಂತಹ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಆನಂತರ ಟೀಮ್ ಪ್ರೇರಣಾ ಸಂಚಾಲಕರಾದ ಆದರ್ಶ ಗೋಖಲೆ ಅವರು ದಿಕ್ಸೂಚಿ ಭಾಷಣ ಮಾಡಿದ್ರು. ಭಾರತದ ಭವಿತವ್ಯವನ್ನ ನಮಗೋಸ್ಕರ ಹಾಕಿಕೊಟ್ಟಂತಹ ಆದರ್ಶದ ಇನ್ನೊಂದು ಮಾನದಂಡ ಶಿವಾಜಿ ಮಹಾರಾಜ್ ಇಡೀ ಭಾರತ ಭೂಮಿಗೆ ಯಾವ ಚಂದ್ರೋ ದಿವಾಕರಃ ಎಲ್ಲಿಯ ತನಕ ಸೂರ್ಯ ಚಂದ್ರರು ಆಗಸದಲ್ಲಿ ಬೆಳಗ್ತಾ ಇರ್ತಾರೋ ಅಲ್ಲಿಯ ತನಕ ನಮ್ಮ ನಾಡಿಗೆ ನಿತ್ಯ ಪ್ರೇರಣೆಯನ್ನ ಕೊಡುವಂತಹ ರಾಷ್ಟ್ರದ ನಿಜವಾಗಿರುವ ಐಕಾನ್, ಯೂತ್ ಐಕಾನ್, ಆದರ್ಶ ಶಿವಾಜಿ ಮಹಾರಾಜ್. ಅಂಥ ಶಿವಾಜಿ ಮಹಾರಾಜರನ್ನ ಆ ಎತ್ತರಕ್ಕೆ ಕೊಂಡು ಹೋದಂತಹ ತಾಯಿ ಜೀಜಾಮಾತೆಯನ್ನ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಮನೆಗಳಿಗೆ ಮತ್ತೆ ಮರಳಿ ಹೋದ ಮೇಲೆ ನಮ್ಮ ಶಾಲೆ, ನಮ್ಮ ಎಫ್ಎವನ್ನು, ನಮ್ಮ ಮಿಟ್ಟರ್ನು, ನಮ್ಮ ಸೀರಿಯಲ್ಗಳು, ನಮ್ಮ ಸಿನಿಮಾಗಳು ಇವುಗಳೆಲ್ಲದರ ನಡುವೆಯೂ ಕೂಡ ಇದೇ ವೇಳೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪದಕ ವಿಜೇತರಿಗೆ ಕ್ರೀಡಾ ಪ್ರತಿಭಾ ಪುರಸ್ಕಾರ, ಜೀಜಾಬಾಯಿ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ದಕ್ಷಿಣ ಸಹ ಪ್ರಾಂತದ ಡಾಕ್ಟರ್ ವಾಮನ ಶೆಣೈ, ರಾಜ್ಯ ಕ್ರೀಡಾ ಭಾರತಿ ಅಧ್ಯಕ್ಷರಾದ ಡಾಕ್ಟರ್ ವೈಎಸ್ ಲಕ್ಷ್ಮೇಶ್, ಮಂಗಳೂರು ವಿಭಾಗದ ಸಂಘ ಚಾಲಕರಾದ ಗೋಪಾಲ್ ಚೆಟ್ಟಿಯಾರ್, ಬಿಜೆಪಿ ರಾಜ್ಯ ವಕ್ತಾರೆ ಜಿಕೆ ಸುಲೋಚನಾ ಭಟ್, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಗೌರವ ಸಲಹೆಗಾರರಾದ ಗಂಗಾಧರ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೈ ಶಿವರಾಮಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.